ಎಲ್ಲರಿಗೂ ನಮಸ್ಕಾರ. ನಾನು KLE ಸಂಸ್ಥೆಯ ಶ್ರೀಮತಿ ಯಶೋಧಾದೇವಿ ಗಂಗಾಧರ್ ಕುಲಗುಡೆ ಶಿಕ್ಷಣ ಮಹಾವಿದ್ಯಾಲಯ ಅಥಣಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ಮಾಲಾಶ್ರೀ ಚಮಕೇರಿ. ನಾನು ದ್ವಿತೀಯ ವರ್ಷದ ಪ್ರಶಿಕ್ಷಣಾರ್ಥಿ. ನನಗೆ ಮಾರ್ಗದರ್ಶನವನ್ನು ನೀಡಿದವರು ಪ್ರೊಫೆಸರ್ AM ಸೊನ್ಗಿ. ನಾನು ಪ್ರಸ್ತುತಪಡಿಸ್ತಕ್ಕಂಥ ವಿಷಯ ಉನ್ನತ ಮಾಧ್ಯಮಿಕ ಶಾಲೆಗಳಲ್ಲಿ ಪ್ರಸ್ತುತ ಮೌಲ್ಯಮಾಪನ ಅಭ್ಯಾಸ. ಪರಿವಿಡಿ. ಪೀಠಿಕೆ. ಪ್ರಸ್ತುತ ಮೌಲ್ಯಮಾಪನದ ವ್ಯಾಖ್ಯೆಗಳು, ಪ್ರಸ್ತುತ ಮೌಲ್ಯಮಾಪನ ಪದ್ಧತಿಯಲ್ಲಿನ ದೋಷಗಳು, ಪ್ರಸ್ತುತ ಮೌಲ್ಯಮಾಪನ ಪದ್ಧತಿಯ ಸುಧಾರಣೆಗೆ ಕೈಗೊಳ್ಳಬೇಕಾದ ಕ್ರಮಗಳು. ಪೀಠಿಕೆ. ಮೌಲ್ಯಮಾಪನವೆಂಬ ಪರಿಕಲ್ಪನೆಯನ್ನು ಪರೀಕ್ಷೆ ಎಂಬುದಾಗಿ ಕರೆಯಲಾಗುತ್ತದೆ. ಇಂದು ಶಿಕ್ಷಣ ಕ್ಷೇತ್ರದ ಗುಣಮಟ್ಟ ಮತ್ತು ವಿದ್ಯಾರ್ಥಿಗಳ ಕಲಿಕಾ ಸಾಧನೆಯನ್ನು ಅಳೆಯಲು ಮೌಲ್ಯಮಾಪನವೆಂಬ ಸಾಧನವನ್ನು ವ್ಯಾಪಕವಾಗಿ ಬಳಸಲಾಗುತ್ತಿದೆ. ಆದರೂ ಇದನ್ನು ವ್ಯವಸ್ಥಿತವಾಗಿ ಬಳಸಿಕೊಳ್ಳಲಾಗುತ್ತಿಲ್ಲವೆಂದು ಹೇಳಬಹುದು. ಹೀಗಾಗಲು ಅದು ಒಳಗೊಂಡಿರುವ ಪ್ರಮುಖ ದೋಷಗಳೇ ಕಾರಣ ಅಂತ ಹೇಳ್ಬೋದು. ವಿವಿಧ ಆಯೋಗಗಳು ಪ್ರಸ್ತುತ ಪರೀಕ್ಷಾ ಪದ್ಧತಿಯಲ್ಲಿರುವ ಹಲವು ದೋಷಗಳನ್ನು ಎತ್ತಿ ಹಿಡಿದು ಹೀಗೆ ವ್ಯಕ್ತಪಡಿಸಿವೆ. ಉನ್ನತ ಮಾಧ್ಯಮಿಕ ಶಾಲೆಗಳಲ್ಲಿ ಪ್ರಸ್ತುತ ಮೌಲ್ಯಮಾಪನ ಅಭ್ಯಾಸದ ಕುರಿತು ಹಲವಾರು ಆಯೋಗಗಳು ತಮ್ಮದೇ ಆದ ಅಭಿಪ್ರಾಯವನ್ನು ವ್ಯಕ್ತಪಡಿಸಿವೆ. ಅವುಗಳಲ್ಲಿ ಮೊದಲನೆಯದು ಪ್ರೌಢಶಿಕ್ಷಣ ಆಯೋಗವು 1952-53. ಈ ಆಯೋಗದ ಪ್ರಕಾರ ಪ್ರಸ್ತುತ ಮೌಲ್ಯಮಾಪನ ಅಥವಾ ಪರೀಕ್ಷಾ ಪದ್ಧತಿಯು ಏಕಮುಖವಾಗಿದ್ದು, ಇದು ಕೇವಲ ವಿದ್ಯಾರ್ಥಿಗಳ ಸ್ಮರಣ ಶಕ್ತಿಯನ್ನು ಮಾತ್ರ ಪರೀಕ್ಷಿಸುತ್ತಿದೆ. ಈ ಮೂಲಕ ವಿದ್ಯಾರ್ಥಿಗಳ ಒಟ್ಟಾರೆ ಮೌಲ್ಯಮಾಪನ ಪ್ರಗತಿಯನ್ನು ಅಳೆಯಲು ಸಾಧ್ಯವಾಗುವುದಿಲ್ಲವೆಂದು ಈ ಆಯೋಗವು ಅಭಿಪ್ರಾಯಪಟ್ಟಿದೆ. ಇನ್ನು ಎರಡನೆಯದಾಗಿ ಕೊಠಾರಿ ಶಿಕ್ಷಣ ಆಯೋಗವು 1964-66. ಈ ಆಯೋಗದ ಪ್ರಕಾರ ಎಲ್ಲ ಕ್ಷೇತ್ರಗಳಲ್ಲಿ ಅಳತೆ ಅಥವಾ ಮೌಲ್ಯಮಾಪನವಿರುವಂತೆ ಶಿಕ್ಷಣ ಕ್ಷೇತ್ರದಲ್ಲಿಯೂ ಇರುವುದು. ಇದು ಒಟ್ಟಾರೆ ಶಿಕ್ಷಣ ವ್ಯವಸ್ಥೆಯ ಅವಿಭಾಜ್ಯ ಅಂಗವಾಗಿರುವುದರಿಂದ ಆದಷ್ಟು ಮಟ್ಟಿಗೆ ಇದನ್ನು ಬಲಯುತಗೊಳಿಸುವ ಅವಶ್ಯಕತೆ ಇದೆ ಎಂದಿದೆ. ಮೂರನೆಯದಾಗಿ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯು 1986. ಈ ನೀತಿಯ ಪ್ರಕಾರ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ಕ್ಷೇತ್ರಗಳಲ್ಲಿ ಸುಧಾರಣೆಯನ್ನು ಬಯಸುವುದು ಎಷ್ಟು ಮುಖ್ಯವೋ, ಶಿಕ್ಷಣ ಕ್ಷೇತ್ರದಲ್ಲೂ ಪರೀಕ್ಷಾ ಸುಧಾರಣೆಯನ್ನು ಕೈಗೊಳ್ಳುವುದು ಅಷ್ಟೇ ಮುಖ್ಯವೆಂದು ಅಭಿಪ್ರಾಯಪಟ್ಟಿದೆ. ಈ ಮೂರೂ ಆಯೋಗಗಳ ಅಭಿಪ್ರಾಯಗಳನ್ನು ಗಮನಿಸಿದಾಗ ಮೌಲ್ಯಮಾಪನವೆಂಬ ಕ್ಷೇತ್ರದಲ್ಲಿ ಹಲವಾರು ದೋಷಗಳಿವೆ ಎಂಬುದು ವೇದ್ಯವಾಗುತ್ತದೆ. ವಿವಿಧ ಆಯೋಗಗಳು ಗುರುತಿಸಿರುವ ಪ್ರಮುಖ ದೋಷಗಳ ಜೊತೆಗೆ ಇನ್ನೂ ಹಲವು ದೋಷಗಳು ಪ್ರಸ್ತುತ ಶಿಕ್ಷಣ ಕ್ಷೇತ್ರದಲ್ಲಿರುವುದನ್ನು ಕಾಣುತ್ತೇವೆ. ಅವುಗಳನ್ನು ಈ ಮುಂದಿನಂತೆ ಗಮನಹರಿಸೋಣ. ಪ್ರಸ್ತುತ ಮೌಲ್ಯಮಾಪನ ಪದ್ಧತಿಯಲ್ಲಿನ ದೋಷಗಳು. ಫಸ್ಟ್, ಹೆಚ್ಚು ಬಲಹೀನವಾಗಿದೆ. ಸೆಕೆಂಡ್, ವಿಶ್ವಾಸಾರ್ಹತೆಯನ್ನು ಹೊಂದಿಲ್ಲ. ಥರ್ಡ್ ಒನ್, ಸೈದ್ಧಾಂತಿಕತೆಗೆ ಮಾತ್ರ ಸೀಮಿತವಾಗಿದೆ. ಫೋರ್ತ್ ಒನ್, ಅನುಭವಿ ಶಿಕ್ಷಕರಿಂದ ಉತ್ತರ ಪತ್ರಿಕೆಗಳ ಮೌಲ್ಯಮಾಪನ ಸರಿಯಾಗಿ ನಡೆಯದಿರುವುದು. ಫಿಫ್ತ್ ಒನ್, ವಸ್ತುನಿಷ್ಠವಾಗಿ ಮೌಲ್ಯಮಾಪನ ಮಾಡದಿರುವುದು. ಸಿಕ್ಸ್ತ್ ಒನ್, ಪರೀಕ್ಷೆ ಬರೆಯಲು ನಿರ್ದಿಷ್ಟ ಸಮಯವಿರುವುದರಿಂದ ವಿದ್ಯಾರ್ಥಿಗಳು ಉದ್ವೇಗಕ್ಕೆ ಒಳಗಾಗುವಂತೆ ಮಾಡುತ್ತದೆ. ಸೆವೆಂತ್ ಒನ್, ಪ್ರಶ್ನೆ ಪತ್ರಿಕೆಗಳು ಬಯಲಾಗುವುದು. ಏಟ್ ಒನ್, ವಿದ್ಯಾರ್ಥಿಯ ಭೌತಿಕ, ನೈತಿಕ, ಸೃಜನಾತ್ಮಕ ಮತ್ತು ಸೌಂದರ್ಯೋಪಾಸಕ ಬೆಳವಣಿಗೆ ಆದ್ಯತೆಯನ್ನು ನೀಡುತ್ತಿಲ್ಲ. ನೈನ್ತ್, ವಿದ್ಯಾರ್ಥಿಯನ್ನು ಒಂದು ತರಗತಿಯಿಂದ ಮತ್ತೊಂದು ತರಗತಿಗೆ ಬಡ್ತಿ ನೀಡಲು ಮಾತ್ರ ಸೀಮಿತವಾಗಿದೆ. ಟೆಂತ್, ವಿದ್ಯಾರ್ಥಿಗಳ ಸ್ಮರಣ ಶಕ್ತಿಯನ್ನು ಮಾತ್ರ ಪರೀಕ್ಷಿಸುತ್ತಿದೆ. 11th, ಬೋಧನೆಯ ಎಲ್ಲ ಉದ್ದೇಶಗಳನ್ನು ಅಳೆಯಲಾಗುತ್ತಿಲ್ಲ. ಇನ್ನು ಮುಂದಿನದಾಗಿ ಪ್ರಸ್ತುತ ಮೌಲ್ಯಮಾಪನ ಪದ್ಧತಿಯ ಸುಧಾರಣೆಗೆ ಕೈಗೊಳ್ಳಬೇಕಾದಂಥ ಕ್ರಮಗಳನ್ನು ನೋಡೋಣ. ಮೇಲಿನ ಎಲ್ಲ ದೋಷಗಳನ್ನು ನಿವಾರಿಸಲು ಕೆಲ ಕ್ರಮಗಳನ್ನು ಸರ್ಕಾರ ಮತ್ತು ಶಿಕ್ಷಣ ಸಂಸ್ಥೆಗಳು ಕೈಗೊಳ್ಳಬಹುದಾಗಿದೆ. ಅವುಗಳೆಂದರೆ ಲಿಖಿತ ಪರೀಕ್ಷೆಯ ಜೊತೆಗೆ ಮೌಖಿಕ ಪರೀಕ್ಷೆಯನ್ನು ಸಂಘಟಿಸುವುದು,
ಸೆಕೆಂಡ್ ಒನ್, ಪರೀಕ್ಷಾ ಅಕ್ರಮ ಎಸಗುವವರಿಗೆ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳುವುದು. ಥರ್ಡ್ ಒನ್, ವಸ್ತುನಿಷ್ಠತೆಯನ್ನು ಕಾಪಾಡುವುದು. ಫೋರ್ತ್ ಒನ್, ಸಂಚಿತ ದಾಖಲೆಗಳನ್ನು ನಿರ್ವಹಿಸುವುದು. ಫಿಫ್ತ್ ಒನ್, ಸೆಮಿಸ್ಟರ್ ಪದ್ಧತಿಯನ್ನು ಜಾರಿಗೆ ತರುವುದು. ಸಿಕ್ಸ್ತ್ ಒನ್, ಬೋಧನೆಯು ಎಲ್ಲ ಉದ್ದೇಶ ಮತ್ತು ಗುರಿಗಳನ್ನು ಈಡೇರಿಸುವಂತಿರಬೇಕು. ಸೆವೆಂತ್ ಒನ್, ಪರೀಕ್ಷೆಯನ್ನು ಉತ್ತಮವಾಗಿ ನಿರ್ವಹಿಸುವುದು. ಏಯ್ತ್ ಒನ್, ವಿದ್ಯಾರ್ಥಿಗಳ ನಿರಂತರ ಮೌಲ್ಯಮಾಪನ ಮಾಡುವುದು. ನೈನ್ತ್ ಒನ್, ನಿರ್ದಿಷ್ಟ ಅನುಭವವನ್ನು ಹೊಂದಿದ ಶಿಕ್ಷಕರನ್ನು ಮೌಲ್ಯಮಾಪನ ಕಾರ್ಯಕ್ಕೆ ಬಳಸಿಕೊಳ್ಳುವುದು. 10th ಒನ್, ನೀಲಿ ನಕಾಶೆಯಂತೆ ಪ್ರಶ್ನೆ ಪತ್ರಿಕೆಗಳನ್ನು ತಯಾರಿಸುವುದು. 11th, ಜ್ಞಾನ, ಗ್ರಹಿಕೆ, ಅನ್ವಯ, ಕೌಶಲ್ಯ ಮೊದಲಾದ ಉದ್ದೇಶಗಳನ್ನು ಈಡೇರಿಸುವಂತಿರಬೇಕು. 11th, ಸಮಂಜಸತೆ, ವಿಶ್ವಾಸಾರ್ಹತೆಯನ್ನು ಕಾಪಾಡುವುದು. ಥ್ಯಾಂಕ್ ಯು.